ಪಿಲಿಕುಳ ಲೇಕ್ ಗಾರ್ಡನ್ನಲ್ಲಿ ನಡೆದ ಪಿಲಿಕುಳ ಮತ್ಸ್ಯೋತ್ಸವ 2025 ರೋಹ್, ಕಾಟಾ, ತಿಲೇಪಿಯಾ ಮೊದಲಾದ ತಾಜಾ ಮೀನುಗಳ ಮಾರಾಟ, ಮೀನಿನ ಖಾದ್ಯದ ಸವಿಯೊಂದಿಗೆ ಆರ್ಥಿಕ ವಹಿವಾಟಿಗೂ ಉತ್ತೇಜನ. ಮಂಗಳೂರು ಹೊರವಲಯದ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಮೀನುಗಾರಿಕೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪಿಲಿಕುಳ ಲೇಕ್ ಗಾರ್ಡನ್ನಲ್ಲಿ ರವಿವಾರ ಪಿಲಿಕುಳ ಮತ್ಸ್ಯೋತ್ಸವ 2025 ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಶಾಸಕ ಉಮಾನಾಥ ಕೋಟ್ಯಾನ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಮೀನು ಮಾತ್ರವಲ್ಲ, ಹೊಳೆ ಸರೋವರದ ಮೀನನ್ನು ಅಷ್ಟೇ ಜನ ಇಷ್ಟಪಡುತ್ತಾರೆ ಎನ್ನುವುದಕ್ಕೆ ಪಿಲಿಕುಳದ ಲೇಕ್ ಗಾರ್ಡನ್ನಲ್ಲಿ ರವಿವಾರ ಆಯೋಜನೆಗೊಂಡ ಮತ್ಸ್ಯೋತ್ಸವ ಸಾಕ್ಷಿಯಾಗಿತ್ತು. ಮುಂಜಾನೆ 8:30ಕ್ಕೆ ಪಿಲಿಕುಳದ ಕೆರೆಯಲ್ಲಿ ಮೀನನ್ನು ಬಲೆ ಹಾಕಿ ಹಿಡಿಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕೆರೆಯಿಂದ ಹಿಡಿದ ರೋಹು, ಕಾಟ್ಲಾ, ತಿಲೇಪಿಯಾ ಮೊದಲಾದ ತಾಜಾ ಮೀನುಗಳನ್ನು ಬಳಿಕ ಅಲ್ಲೇ ಸಾರ್ವಜನಿಕರಿಗೆ ಮಾರಾಟ ಮಾಡಲಾಯಿತು. ಪ್ರವಾಸೋದ್ಯಮ, ಮನೋರಂಜನೆ, ಮೀನಿನ ಖಾದ್ಯದ ಸವಿಯೊಂದಿಗೆ ಆರ್ಥಿಕ ವಹಿವಾಟಿಗೂ ಉತ್ತೇಜನ ನೀಡುವ ಉದ್ದೇಶದಿಂದ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ, ಪ್ರವಾಸೋದ್ಯಮ ಇಲಾಖೆ, ಮೀನುಗಾರಿಕಾ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಪಿಲಿಕುಳ ಮತ್ಸ್ಯೋತ್ಸವ 2025 ರವಿವಾರ ಆಯೋಜನೆ ಮಾಡಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಶಿಕಾರಿಪುರ, ಪರಪನಹಳ್ಳಿ, ಕೊಟ್ಟೂರಿನ ಪುನಃ ಮೀನುಗಾರರು ಕಳೆದ ರಾತ್ರಿ ಕೆರೆಗೆ ಬಲೆ ಬೀಸಿದ್ದರು. ರವಿವಾರ ಮುಂಜಾವದಿಂದ ತೆಪ್ಪಗಳ ಮೂಲಕ ದಡಕ್ಕೆ ಮೀನು ತರಲಾಗಿತ್ತು. ಕಳೆದ ವರ್ಷ ಮತ್ಸ್ಯೋತ್ಸವ ಸಂದರ್ಭ ಕೆರೆಗೆ ಬಿಡಲಾಗಿದ್ದ ಮೀನುಗಳನ್ನು ಈ ಬಾರಿ ಬಲೆ ಹಾಕಿ ಹಿಡಿಯಲಾಗಿದೆ. ರೋಹು ಮತ್ತು ಕಾಟ್ಲಾ ಕೆಜಿಗೆ 160 ರು ಮತ್ತು ತಿಲೇಪಿಯಾ 100 ರುಗೆ ಮಾರಾಟ ಮಾಡಲಾಗಿದ್ದು, ಅಭಿವೃದ್ಧಿ ಪ್ರಾಧಿಕಾರದ ಸಿಬ್ಬಂದಿಯೇ ಇದರ ಮೇಲುಸ್ತುವಾರಿ ವಹಿಸಿಕೊಂಡಿದ್ದರು. ಶಾಸಕ ಉಮಾನಾಥ ಕೋಟ್ಯಾನ್, ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಡಾಕ್ಟರ್ ಅರುಣ್ಕುಮಾರ್ ಶೆಟ್ಟಿ, ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕ ದಿಲೀಪ್ ಕುಮಾರ್ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು. ನಮಸ್ಕಾರ. ಇದು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಮತ್ಸ್ಯ ಮೇಳ 2025. ಈ ದಿನ ನಾವು ಪಿಲಿಕುಳದ ಅಭಿವೃದ್ಧಿ ಪ್ರಾಧಿಕಾರದ ಅಡಿ ಮತ್ಸ್ಯ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಈ ದಿವಸ ನಾವು ಇಲ್ಲಿ ನಮ್ಮ ಕೆರೆಯಲ್ಲಿ ನಾವು ಸಾಕಿದ ಮೀನುಗಳನ್ನು ಹಿಡಿದು ಮಾರಾಟ ಮಾಡಿ, ಹಾಗೆ ಹೊಸ ಮೀನು ಮರಿಗಳನ್ನು ನಾವು ಈ ದಿವಸ ಕೆರೆಗೆ ಬಿಡ್ತಾ ಇದ್ದೇವೆ. ಮಂಗಳೂರಿನ ಜನತೆಗೆ ಒಂದು ಸದಾವಕಾಶ. ತಾಜಾ ಮೀನುಗಳನ್ನು ಇಲ್ಲಿ ಖರೀದಿಸಿ ಅವರು ಅದರ ಆಹಾರವನ್ನು ಸೇವಿಸಿದರೆ ಖಂಡಿತ ಭಾಳ ಸಂತೋಷಕ ಒಂದು ವಿಷಯ. ಇದು ಎಲ್ಲರೂ ಇದರ ಪ್ರಯೋಜನವನ್ನು ಪಡಿಬೇಕು. ಹಾಗೆ ಇಲ್ಲಿ ಬಂದಂಥ ಎಲ್ಲ ಜನರು ಭಾಳ ಸಹಕಾರ ನೀಡಿದ್ದಾರೆ ನಮಗೆ. ನಮ್ಮ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 10 ಹಲವು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಮತ್ಸ್ಯ ಮೇಳವು ಒಂದು. ಇನ್ನು ಮುಂದಿನ ತಿಂಗಳು ನಾವು ಆಟದೊಂದು ದಿನ ಕೂಡ ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲರೂ ನಮಗೆ ಸಹಕಾರ ಕೊಡಿಸಬೇಕು, ತಾವೆಲ್ಲರೂ ಪಿಲಿಕುಳವನ್ನು ಬೆಳೆಸಬೇಕು ಅಂತ ನನ್ನ ಒಂದು ಆಶಯ. ಇಲ್ಲಿ ನಾವು ಇವತ್ತು ಕಾಟ್ಲಾ, ರೋಹು ಹಾಗೂ ತಿಲೇಪಿ ಮೀನುಗಳನ್ನು ನಾವು ಇಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಅಂದಾಜು 1000 ಕೆಜಿಗೂ ಮೀರಿ ನಾವು ಇಲ್ಲಿ ಇವತ್ತು ಮಾರಾಟ ಮಾಡ್ತಾ ಇದ್ದೇವೆ. ಇದು ನಾವು ಪ್ರಥಮ ಬಾರಿ ಬರ್ತಾ ಇರೋದು ಇಲ್ಲಿ ಪಿಲಿಕುಳ ಮತ್ಸ್ಯೋತ್ಸವಕ್ಕೆ. ಫಾರ್ ದ ಫಸ್ಟ್ ಟೈಮ್ ವಿ ಆರ್ ಕಮಿಂಗ್ ಹಿಯರ್. ಅದೇ ಇದು ತುಂಬ ಖುಷಿಯಾಯಿತು. ನಾವು ಬರುವಾಗಲೇ ತುಂಬ ಜನ ಕೊಂಡೋಗಿ ಎಲ್ಲ ಆಗಿದೆ. ಆದರೂ ನಮಗೆ ಸಿಕ್ಕಿದೆ. ನಮಗೆ ರೋಹು ಬೇಕಿತ್ತು, ರೋಹು ಸಿಕ್ಕಲಿಲ್ಲ. ಬಟ್ ಕಾಟ್ಲಾ ಸಿಕ್ಕಿದ್ದು, ಕಾಟ್ಲಾವನ್ನು ಇಟ್ಕೊಂಡಿದ್ದೇವೆ. ಫಸ್ಟ್ ಟೈಮ್ ಮಾಡೋದು, ಹಾಗಾಗಿ ಹೇಗೆ ಅಂತ ಹೇಳಿ ಗೊತ್ತಿಲ್ಲ. ಇನ್ನು ಮನೆಗೆ ಹೋಗಿ ಮಾಡಿ ರುಚಿ ನೋಡಿ ಗೊತ್ತಾಗಬೇಕಷ್ಟೇ. ಅದು ಒಳ್ಳೆಯದಾದರೆ ನೆಕ್ಸ್ಟ್ ಟೈಮ್ ಸಹ ಬರ್ತೇವೆ. ಲೇಕ್ ಗಾರ್ಡನ್ಗೆ ಈ ಬಾರಿ 20,000ಕ್ಕೂ ಅಧಿಕ ಮೀನಿನ ಮರಿಗಳನ್ನು ಬಿಡಲಾಗಿತ್ತು. ಈ ಬಾರಿ ಸುಮಾರು 4-5 ಕೆಜಿ ತೂಕದ ಮೀನುಗಳು ಬಲೆಗೆ ಬಿದ್ದಿವೆ. ಒಟ್ಟಿನಲ್ಲಿ ಜನತೆಗೆ ನದಿ ಮೀನಿನ ರುಚಿ ಸವಿಯುವ ಅವಕಾಶ ನೀಡಿದ್ದು ಎಲ್ಲರಲ್ಲೂ ಸಂತಸ ಮೂಡಿಸಿತ್ತು.